ರಬ್ಬರ್ ವರ್ಗೀಸ್ ಈ ಹೆಸರು ನೆಲ್ಯಾಡಿಯ ಜನತೆಗೆ ಚಿರಪರಿಚಿತ. ಸಹಾಯ ಯಾಚಿಸಿ ಬರುವವರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸಿದವರಲ್ಲ. ನೆಲ್ಯಾಡಿ ಆಸುಪಾಸಿನ ಯಾವುದೇ ಸಾಮಾಜಿಕ ಕೆಲಸಗಳಲ್ಲಿ ಇವರ ಪಾಲು ಇದ್ದೇ ಇದೆ. ಇಂತಹ ಕೊಡುಗೈದಾನಿ ನೆಲ್ಯಾಡಿಯ ಯಶಸ್ವಿ ಉದ್ಯಮಿ ಯುಪಿ ವರ್ಗೀಸ್ ಅವರು ಅಲ್ಪಕಾಲದ ಅನಾರೋಗ್ಯದಿಂದ ಜುಲೈ 4ರಂದು ಸಂಜೆ 3:30 ವೇಳೆಗೆ ಮಂಗಳೂರಿನ ಮಂಗಳ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಇವರ ಅಂತ್ಯಕ್ರಿಯೆ ನೆಲ್ಯಾಡಿ ಜನತೆಯ ಕಂಬನಿಯೊಂದಿಗೆ ನೆಲ್ಯಾಡಿ ಮಲಂಕರ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಜುಲೈ 5ರಂದು ನಡೆಯಿತು. ಕಳೆದ 4-5 ತಿಂಗಳಿನಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದ ಯುಪಿ ವರ್ಗೀಸ್ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತುಸು ಚೇತರಿಕೆ ಕಂಡ ಬಳಿಕ ಕೆಲ ದಿನಗಳಿಂದ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿದ್ದರು. ಜುಲೈ 3ರಂದು ರಾತ್ರಿ ಇವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕಂಡು ಬಂದ ಹಿನ್ನೆಲೆಯಲ್ಲಿ ಮಂಗಳೂರಿನ ಮಂಗಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಅವರು ಜುಲೈ 4ರಂದು ಸಂಜೆ 3:30 ವೇಳೆಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೃತರು ಪತ್ನಿ ಅನ್ನಮ್ಮ, ಪುತ್ರರಾದ ಶಾಜಿ, ಸೈಬು, ಸೈಜು, ಪುತ್ರಿಯರಾದ ನೆಲ್ಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಟಾಫ್ ನರ್ಸ್ ಸೆಲೀನಾ ರಾಜೇಶ್ ಹಾಗೂ ಶೈಬಿ ಜೋಸೆಫ್ ಸೊಸೆಯಂದಿರು, ಅಳಿಯಂದಿರು, ಮಕ್ಕಳನ್ನು ಅಗಲಿದ್ದಾರೆ. ಸಾಧಾರಣ 25 ವರ್ಷ ಪ್ರಾಯಗಳಿಂದ ಅಂದರೆ ಸುಮಾರು 40 ವರ್ಷಗಳಿಂದ ಶ್ರೀಮಾನ್ ಯುಪಿ ವರ್ಗೀಸ್ರವನ್ನು ಬಹಳ ಹತ್ತಿರದಿಂದ ತಿಳಿದವ. ನಾವು ಉದನೆಯಲ್ಲಿದ್ದಾಗಲೇ ಶ್ರೀ ಯುಪಿ ವರ್ಗೀಸ್ರವರು ಅವರ ಅಕ್ಕಂದರ ಮನೆಗೆ ಬರ್ತಾಯಿದ್ರು. ಹಾಗಾಗಿ ಕೇರಳದಿಂದ ಬಂದು ಇಲ್ಲಿ ಹೋಗ್ತಾ ಇದ್ದಾಗೆ ಕಾಲಕ್ರಮೇಣ ಅವರು ಕೂಡ ಅವರ ಕುಟುಂಬವನ್ನು ಇಲ್ಲಿಗೆ ಕರ್ಕೊಂಡು ಬಂದು ಉದನೆಯಿಂದ ಮತ್ತು ಶಿರಾಡಿ ಮತ್ತು ಆಸುಪಾಸುಗಳಿಂದ ಟಿಂಬರ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಆಮೇಲೆ ನೆಲ್ಯಾಡಿಯಲ್ಲಿ ಬಂದು ಒಂದು ಕಡೆಯಲ್ಲಿ ವಾಸವಾಗಿದ್ದರು. ನೆಲ್ಯಾಡಿಯಲ್ಲಿ ಒಂದು ಸಣ್ಣ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿಕೊಂಡು ಅವರು ಮತ್ತು ಅವರ ಕುಟುಂಬದವರು ಅಲ್ಲಿ ವಾಸವಾಗಿದ್ದರು. ಅವರು ಬಹಳ ಚಿಕ್ಕಂದಲೇ ತುಂಬ ಪರಿಶ್ರಮ ಜೀವಿ. ಯಾವ ರೀತಿಯ ಕೆಲಸಗಳಿಗೂ ಅದನ್ನು ಮಾಡಲಿಕ್ಕಾಗಲಿ ಅಥವಾ ಅದರ ಬಗ್ಗೆ ಕಷ್ಟಪಡಲಿಕ್ಕಾಗಿ ಬಹಳ ಪರಿಶ್ರಮದಿಂದ ಜೀವನ ನಡೆಸ್ತಾ ಇದ್ದರು. ಅವರ ಹೆಂಡತಿಯಂತೂ ಬಹಳ ಒಂದು ಒಳ್ಳೆಯ ಮಾನವೀಯತೆ ಇರುವ ಸ್ತ್ರೀ. ಬಹಳ ಜನರಿಗೆ ಆಗಿನ ಕಾಲದಲ್ಲಿ ಬಹಳ ಒಂದು ಉತ್ತಮ ರೀತಿಯ ಸಹಕಾರ ಕೊಟ್ಟು ಎಲ್ಲರೊಟ್ಟಿಗೆ ಸಹಕಾರದಿಂದ ಜೀವಿಸ್ತಿದ್ದರು. ಅಲ್ಲಿ ಇರುವಾಗ ಅವರಿಗೆ ಮುಂದೆ ತಾನು ಇನ್ನೂ ಬೆಳಿಬೇಕೆಂಬ ಉದ್ದೇಶದಿಂದ ರಬ್ಬರ್ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿ ನಮ್ಮ ನೆಲ್ಯಾಡಿಯ ಸೆಂಟ್ ಜಾರ್ಜ್ ಹೈಸ್ಕೂಲ್ನ ಪಕ್ಕ ಬಂದು ಒಂದು ಸಣ್ಣ ಕಟ್ಟಡವನ್ನು ತೆಗೆದುಕೊಂಡು ಅದರಲ್ಲಿ ವಾಸವಾಗಿದ್ದು ಅಲ್ಲಿ ರಬ್ಬರ್ ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಂದ ಅವರು ಒಂದು ಸಣ್ಣ ಜೀಪನ್ನು ಪಡ್ಕೊಂಡು ನಮ್ಮ ಬೆಳ್ತಂಗಡಿ ತಾಲೂಕಿನ ನೆರಿಯ, ತೋಟತಾಡಿ, ಕಡಬ ಸೈಡು ಮನೆಗಳಿಗೆ ಹೋಗಿ ರಬ್ಬರನ್ನು ಖರೀದಿಸಿ ತಗೊಂಡು ಬಂದು ಇಲ್ಲಿ ರಬ್ಬರ್ ವ್ಯಾಪಾರವನ್ನು ನೆಲ್ಯಾಡಿಯಲ್ಲಿ ಪ್ರಾರಂಭವಾಗಿಂದಲೇ ಅವರೇ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಗಿಂದಾಗಿ ಅವರಿಗೆ ರಬ್ಬರ್ ವರ್ಗೀಸ್ ಅಂದೇ ಹೆಸರು ಗಳಿಸಿ ಅವರು ಖ್ಯಾತರಾಗಿದ್ದಾರೆ. ನಮ್ಮ ನೆಲ್ಯಾಡಿಯ ಕೊಡುಗೈ ದಾನಿಯಾದಂತಹ ರಬ್ಬರ್ ವರ್ಗೀಸರವರು ನಿನ್ನೆ ಅಸುನೀಗಿದ್ದಾರೆ. ಅವರು ಅಸುನೀಗಿದ್ದು ನಮ್ಮ ನೆಲ್ಯಾಡಿ ಭಾಗದ ಎಲ್ಲ ಧರ್ಮದವರಿಗೂ ದೊಡ್ಡ ಹೊಡೆತವಾಗಿದೆ. ಯಾಕಂತೇಳಿದರೆ ಯಾವುದೇ ಜಾತಿ ಯಾವುದೇ ಧರ್ಮ ನೋಡ್ತಾ ಇರಲಿಲ್ಲ. ಅವರು ಯಾರೇ ಏನೇ ಕಾರ್ಯಕ್ರಮ ಮಾಡುವುದಾದರೂ ಅವರು ಒಂದು ಕೊಡುಗೈ ದಾನಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲ ಸಹಕಾರ ನೀಡ್ತಾಯಿದ್ರು. ಅವರಲ್ಲಿ ಜಾತಿ ಮತ ಭೇದ ಇರಲಿಲ್ಲ. ಅವರಿಗೆ ಎಲ್ಲ ಧರ್ಮದವರನ್ನು ಒಂದೇ ರೀತಿ ಕಾಣ್ತಾಯಿದ್ರು. ಅಲ್ಲದೆ ನೆಲ್ಯಾಡಿಗೆ 2-3 ಬ್ಯಾಂಕ್ ಬರಬೇಕಿದ್ದರೂ ಅವರೇ ಕಾರಣ. ನೆಲ್ಯಾಡಿಯ
ದೊಡ್ಡ ಇಂಪ್ರೂವ್ಮೆಂಟಿಗೂ ಅವರೇ ಕಾರಣಕರ್ತರಾಗಿದ್ದಾರೆ. ಅವರು ಸೊನ್ನೆಯಿಂದ ಬಂದು ಇಲ್ಲಿಯವರೆಗೆ ಮುಟ್ಟಿದ್ದಾರೆ. ಯಾಕಂತೇಳಿದರೆ ಶ್ರಮಜೀವಿ. ಅವರು ರಾತ್ರಿ ಹಗಲು ಎನ್ನದೇ ಅವರೇ ದುಡಿತಾ ಇದ್ದರು. ಕೆಲಸದವರ ಒಟ್ಟಿಗೆ ದುಡಿದು ಇಷ್ಟೊಂದು ಸಂಪಾದನೆಗೆ ಅವರು ಶಕ್ತಿ ಮೀರಿ ಶ್ರಮಿಸಿದ್ದಾರೆ. ಯುಪಿ ವರ್ಗೀಸ್ ರವರು ಮೂಲತಃ ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯ ವೈಕ್ಯಂ ತಾಲೂಕಿನ ಪೆರುವೆ ನಿವಾಸಿಯಾಗಿದ್ದಾರೆ. ಅಲ್ಲಿನ ಪೈಲಿ ಹಾಗೂ ಎಲಿಯಮ್ಮ ದಂಪತಿಯ ಏಕೈಕ ಪುತ್ರ. ಯುಪಿ ವರ್ಗೀಸ್ ರವರ 3 ಸಹೋದರಿಯರ ಪೈಕಿ ಇಬ್ಬರನ್ನು ಈಗಿನ ಕಡಬ ತಾಲೂಕಿನ ಶಿರಾಡಿ ಗ್ರಾಮಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಸಹೋದರಿಯರ ಮನೆಗೆ ಬರುತ್ತಿದ್ದ ಯುಪಿ ವರ್ಗೀಸ್ ರವರು 1980ನೇ ಇಸವಿಯಲ್ಲಿ ಶಿರಾಡಿ, ಉದನೆ, ನೆಲ್ಯಾಡಿ ಭಾಗದಲ್ಲಿ ಟಿಂಬರ್ ವ್ಯಾಪಾರ ಆರಂಭಿಸಿದ್ದರು. ನಂತರ ನೆಲ್ಯಾಡಿಯಲ್ಲಿ ಈಗಿನ ಸುಬ್ರಹ್ಮಣ್ಯ ವಿಲಾಸ ಹೋಟೆಲ್ನ ಪಕ್ಕದಲ್ಲೇ ಸಣ್ಣ ಕ್ಯಾಂಟೀನ್ ಆರಂಭಿಸಿದ್ದರು. ಕಾಲಕ್ರಮೇಣ ರಬ್ಬರ್ ಉದ್ದಿಮೆ ಕಡೆಗೆ ಆಕರ್ಷಿತರಾಗಿ ನೆಲ್ಯಾಡಿಯಲ್ಲಿ ರಬ್ಬರ್ ಖರೀದಿ ಆರಂಭಿಸಿದರು. ರಬ್ಬರ್ ವರ್ಗೀಸ್ ಎಂದೇ ಚಿರಪರಿಚಿತರಾಗಿದ್ದರು. ರಬ್ಬರ್ ಖರೀದಿಯ ಜೊತೆಗೆ ನೆಲ್ಯಾಡಿಯಲ್ಲಿ ರಬ್ಬರ್ ಕಂಪನಿ ಆರಂಭಿಸಿ ಹಲವು ಮಂದಿಗೆ ಉದ್ಯೋಗ ನೀಡಿದ್ದರು. ಕೆಲ ವರ್ಷಗಳ ಹಿಂದೆ ನೆಲ್ಯಾಡಿಯಲ್ಲಿ ಎಲೈಟ್ ಕ್ಯಾಶ್ ಇಂಡಸ್ಟ್ರಿ ಸಹ ಆರಂಭಿಸಿದರು. ಇವರ 2 ಉದ್ದಿಮೆಗಳಲ್ಲಿ ಈಗ ಸುಮಾರು 50ಕ್ಕೂ ಹೆಚ್ಚು ಮಂದಿ ಉದ್ಯೋಗ ಮಾಡುತ್ತಿದ್ದಾರೆ. ನೆಲ್ಯಾಡಿಪೇಟೆ ಹಾಗೂ ತಮ್ಮ ಮನೆ ಸಮೀಪ ವಾಣಿಜ್ಯ ಸಂಕೀರ್ಣವನ್ನು ಹೊಂದಿದ್ದಾರೆ. ಇಲ್ಲಿ ಇವತ್ತು ಒಂದು ಸೇರಿದ ಜನ ನೋಡಿದರೆ ನಮ್ಮ ನೆಲ್ಯಾಡಿ ಭಾಗದ ಒಂದು ಒಳ್ಳೆಯ ಉದ್ಯಮಿ ಯುಪಿ ವರ್ಗೀಸ್ ಅವರು ತನ್ನ ಅಲ್ಪಕಾಲದ ಅಸೌಖ್ಯದಿಂದ ಈಗ ನಿಧನರಾಗಿದ್ದಾರೆ. ಇವತ್ತು ನಿಧನರಾಗಿದ್ದಾರೆ. ಅವರು ಈ ಭಾಗದಲ್ಲಿ ಮೊದಲು ರಬ್ಬರ್ ಕೃಷಿಕರಿಗೆ ರಬ್ಬರ್ ಖರೀದಿ ಜಾಗ ಇರಲಿಲ್ಲ. ಅವರಿಗೆ ರಬ್ಬರ್ ಅಂಗಡಿಯನ್ನು ಓಪನ್ ಮಾಡಿ ಒಳ್ಳೆಯ ಬೆಲೆ ಸಿಗುವಂತೆ ಮಾಡಿದ್ದಾರೆ. ಅದೇ ರೀತಿ ಕ್ರಂಬ್ ಇಂಡಸ್ಟ್ರಿ ಅಂತ ರಬ್ಬರ ಹಾಲನ್ನು ತೆಕ್ಕೊಂಡು ಅದರ ವೇಸ್ಟನ್ನು ತೆಕ್ಕೊಂಡು ಒಂದು ಇಂಡಸ್ಟ್ರಿ ಮಾಡಿದ್ದಾರೆ. ಅದರಲ್ಲಿ ತುಂಬ ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ತುಂಬ ಜನರಿಗೆ ಕೆಲಸ ಇರಲಿಲ್ಲ. ಯುವಕರು ಆಚೆ ದೂರಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಆ ಕಾಲದಲ್ಲಿ ಯುವಕರಿಗೆ ಇಲ್ಲೇ ಒಂದು ಉದ್ಯೋಗವನ್ನು ಒದಗಿಸಿಕೊಟ್ಟು ಈ ಭಾಗದ ಜನರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಅವರು ಇಲ್ಲಿ ನಮ್ಮ ನೆಲ್ಯಾಡಿ ಭಾಗದಲ್ಲಿ ತುಂಬ ಕಡೆ ಅನುದಾನ ಶಾಲೆಗೆ, ದೇವಸ್ಥಾನಕ್ಕೆ, ಚರ್ಚ್ಗಳಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ತನ್ನ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಈಗ ಬಹುಶಃ ಈಗಾಗಲೇ ಹೇಳಿದಾಗೆ ಇವತ್ತು ರಬ್ಬರ್ ವರ್ಗೀಸ್ ಅಂತ ಹೇಳಿದರೆ ಝೀರೋದಿಂದ ಬಂದು ಇವತ್ತು ಕೋಟ್ಯಾಧಿಪತಿಯಾದಂಥ ಒಬ್ಬ ವ್ಯಕ್ತಿ. ಬಹುಶಃ ಅವರು ಒಂದು ದಿವಸದಲ್ಲಿ 4 ಗಂಟೆ ಕೂಡ ರೆಸ್ಟ್ ತಗೊಳ್ಳದೆ ಬಾಕಿ ಎಲ್ಲ ಸಮಯವನ್ನು ಇವತ್ತು ಈ ಕೆಲಸಕ್ಕಾಗಿ ಉಪಯೋಗ ಮಾಡಿದ್ದಾರೆ. ನಾವೆಲ್ಲ ಒಂದು ರೀತಿಯ ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರು. ಯಾಕಂತ ಹೇಳಿದರೆ ಅವರು ಒಬ್ಬ ಕೇರಳದಿಂದ ಬಂದು ಏನೂ ಇಲ್ಲದೆ ಬಂದು ಇವತ್ತು ಇಷ್ಟು ದೊಡ್ಡ ಶ್ರೀಮಂತ ಆಗಬೇಕಾದ್ರೆ ಬಹುಶಃ ಅವರ ದುಡಿಮೆಯೇ ಒಂದು ಕಾರಣ. ಅದು ನಮಗೆಲ್ಲ ಸ್ಫೂರ್ತಿ. ಆ ನಿಟ್ಟಿನಲ್ಲಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಒಂದು ರೀತಿಯಲ್ಲಿ ಅವರು ಈ ನೆಲ್ಯಾಡಿಯಲ್ಲಿ ಬೆಳವಣಿಗೆಯಲ್ಲಿ ಭಾಳಷ್ಟು ಅವರ ಕೊಡುಗೈ ದಾರಿಯ ಮುಖಾಂತರ ಇವತ್ತು ನೆಲ್ಯಾಡಿ ಬೆಳವಣಿಗೆಗೆ ಅವರಿಗೆ ಯಾವುದೇ ಧರ್ಮ ಅಥವಾ ಇದರ ಬಗ್ಗೆ ಅಲ್ಲ, ಅವರು ಎಲ್ಲ ಜಾತಿಯವರಲ್ಲೂ ಕೂಡ ಎಲ್ಲ ಜಾತಿಯ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಿ ಆರ್ಥಿಕ ನೆರವನ್ನು ನೀಡಿ ಇವತ್ತು ಬಡವರು ಅಥವಾ ಸ್ವಲ್ಪ ಕಷ್ಟ ಇದ್ದವರು ಅಥವಾ ಸಣ್ಣದರಿನ ಫ್ಯಾಮಿಲಿಯಲ್ಲಿ ಇವತ್ತು ಮದುವೆ ಅಥವಾ ಇನ್ನಿತರ ಕಷ್ಟಗಳಾದಾಗ ಅವರು ಕೈ ಸಾಲವನ್ನು ಕೊಟ್ಟು ಅಥವಾ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಯುಪಿ ವರ್ಗೀಸ್ ರವರು ಕೊಡುಗೈ ದಾನಿಯಾಗಿದ್ದರು. ಅವರು ವ್ಯಾಪಾರದಲ್ಲಿ ಗಳಿಸಿದ ಲಾಭಾಂಶದಲ್ಲಿ ಒಂದು ಪಾಲು ಸಮಾಜ ಸೇವೆಗೆ ಅರ್ಪಣೆ ಮಾಡುತ್ತಿದ್ದರು. ಇವರಲ್ಲಿ ಸಹಾಯ ಯಾಚಿಸಿ ಬರುತ್ತಿದ್ದ ಎಲ್ಲರಿಗೂ ಜಾತಿ ಮತ ಭೇದವಿಲ್ಲದೆ ಸಹಾಯ ಮಾಡುತ್ತಿದ್ದರು. ಎಲ್ಲಾ ಧರ್ಮದವರಿಗೂ ಆರ್ಥಿಕ ನೆರವು ನೀಡುತ್ತಿದ್ದರು. ನೆಲ್ಯಾಡಿಗೆ ಹಲವು ಕೊಡುಗೆ ನೀಡಿದ್ದ ಯುಪಿ ವರ್ಗೀಸ್ ರವರು ನೆಲ್ಯಾಡಿಯ ಅಭಿವೃದ್ಧಿಯಲ್ಲಿ ಪಾಲುದಾರರು ಆಗಿದ್ದು ನೆಲ್ಯಾಡಿಯ ಜನತೆಯ ಪ್ರೀತಿಗೆ ಪಾತ್ರರಾಗಿದ್ದರು. ನೆಲ್ಯಾಡಿ ವರ್ತಕರ ಸಂಘ, ನೆಲ್ಯಾಡಿ ಕಟ್ಟಡ ಮಾಲಕರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಲ್ಲೂ ತೊಡಗಿಸಿಕೊಂಡಿದ್ದರು. ಯುಪಿ ವರ್ಗೀಸ್ನವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದವರು. ಯುಪಿ ವರ್ಗೀಸ್ನವರು ನಮಗೆ ತುಂಬ ಆತ್ಮೀಯರು ಮತ್ತು ಯಾವಾಗಲೂ ಕೂಡ ನಮಗೆ ಯುಪಿ ವರ್ಗೀಸ್ನವರು ಮಾರ್ಗದರ್ಶನ ನೀಡುವಂಥವರು. ಅದರ ಒಟ್ಟಿಗೆ ಯಾರು ಕೂಡ ಅವರಿಗೆ ಯಾವುದೇ ಒಂದು ಜಾತಿ ಧರ್ಮ ಅಂತ ಇರಲಿಲ್ಲ. ಯುಪಿ ವರ್ಗೀಸ್ನವರು ಕಷ್ಟ ಕಾಲದಲ್ಲಿ ಯಾರು ಕೂಡ ಬಂದರೂ ಕೂಡ, ಯಾವ ಜಾತಿಯವರು ಕೂಡ ಬಂದರೂ ಕೂಡ ಅವರಿಂದ ಅದು ಕೇಳ್ತಿರಲಿಲ್ಲ. ಆಸ್ಪತ್ರೆಗೆ ಆಗಲಿ, ಆರೋಗ್ಯಕ್ಕಾಗಲಿ, ಯಾವುದೇ ವಿಚಾರಗಳಿಗೂ ಕೂಡ ಅವರು ಕೈಯಲ್ಲಿಂದ ತೆಗೆದು ಕೊಡ್ತಾಯಿದ್ರು. ಅದು ಅಷ್ಟಿಷ್ಟ ಅಂತಲ್ಲ. ಅದರ ಒಟ್ಟಿಗೆ ನಮಗೆ ಇವತ್ತು ಇಲ್ಲಿ ಆಸಿಪಾಸಿನವರಿಗೆಲ್ಲ, ಇಡೀ ನಮ್ಮ
ಇಡೀ ಸಮಾಜಕ್ಕೆ ಮತ್ತು ಇಡೀ ನಮ್ಮ ಇಲ್ಲಿಯ ನೆಲ್ಯಾಡಿ ಮತ್ತು ಅಕ್ಕಪಕ್ಕ ಪರಿಸರದವರಿಗೆ ಅವರು ಚಿರಪರಿಚಿತರಾದರು. ಮತ್ತು ಅವರೊಂದಷ್ಟು ಹೋರಾಟವನ್ನು ಮಾಡಿದವರು. ಯಾವುದೇ ಹೋರಾಟ ಮಾಡಿದರೂ ಕೂಡ ನ್ಯಾಯಯುತವಾಗಿ ಹೋರಾಟ ಮಾಡಿದವರು. ಮತ್ತು ನಾವು ಇವತ್ತು ಅವರನ್ನು ಅಗಲಿದ ಈ ಸಂದರ್ಭದಲ್ಲಿ ನಮಗೆ ತುಂಬ ದುಃಖವಾಗ್ತದೆ ಮತ್ತು ಅವರ ಮನೆಯವರಿಗೆ ಈ ದುಃಖವನ್ನು ಪರಿಗಣಿಸುವ ಕೆಲಸ ಆಗಲಿ. ನೆಲ್ಯಾಡಿಯ ಅಭಿವೃದ್ಧಿಯಲ್ಲಿ ಮತ್ತು ನೆಲ್ಯಾಡಿಯ ಜನತೆಯಲ್ಲಿ ಶಾಶ್ವತವಾಗಿ ಪ್ರೀತಿಯನ್ನು ಉಳಿಸಿಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಯು ಪಿ ವರ್ಗೀಸ್ ಅವರು. ಇವತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವು ಏನಾದರೂ ದಾನಿಗಳ ಹತ್ತಿರ ಕೇಳೋಣ ಅಂತ ಹೇಳಿದರೆ ಪ್ರಥಮವಾಗಿ ನಾವು ಯು ಪಿ ವರ್ಗೀಸರನ್ನು ಆಯ್ಕೆ ಮಾಡಿ. ಇವತ್ತು ಯು ಪಿ ವರ್ಗೀಸ್ ಅವರ ಮನೆಗೆ ಹೋದರೆ ಅವರು ಕಾರ್ಯಕ್ರಮದ ಬಗ್ಗೆ ಕೇಳ್ತಾರೆ. ಕಾರ್ಯಕ್ರಮ ಯಾವುದು ಅಂತ ಹೇಳಿದರೆ ಅವರಿಗೆ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡೋದಂತ ಆದರೆ ಅವರು ನಮಗೆ ಏನು ಬೇಕಾದರೂ ಕೊಡಲಿಕ್ಕೆ ಸಿದ್ಧರಿದ್ದವರು. ಭಾಳಷ್ಟು ಜನ ಸೇರಬೇಕು ಮತ್ತು ಅದು ಅರ್ಥಪೂರ್ಣವಾದಂತಹ ಸಮಾಜ ಸೇವೆ ಆಗಬೇಕು ಅವರಿಗೆ. ಅಂತಹ ಒಬ್ಬ ಯು ಪಿ ವರ್ಗೀಸ್ನವರು ಇವತ್ತು ನೆಲ್ಯಾಡಿ ಜನತೆಗೆ ತುಂಬಲಾರದಂತಹ ನಷ್ಟ ಕೂಡ ಆಗಿದೆ. ಯಾಕೆಂತ ಹೇಳಿದರೆ ಅಂತಹ ಒಬ್ಬ ಹೃದಯ ಶ್ರೀಮಂತಿಕೆ ಇರುವಂತಹ ವ್ಯಕ್ತಿ ಇಲ್ಲಿ ಸಿಗುವುದು ಅಪರೂಪ. ನಾನೊಬ್ಬ ಇವತ್ತು ಅನೇಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಹಿಂದೆ ಅವರ ನನಗೆ ತುಂಬ ಅವರ ಶ್ರಮ ಅಥವಾ ಅವರ ನನಗೆ ಕೊಟ್ಟಂತಹ ದಾನಗಳಿರ್ಬೋದು ಅಥವಾ ಏನಾದರೂ ನಾನು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದನ್ನು ನೆರವೇರಿಸುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಯು ಪಿ ವರ್ಗೀಸ್ ಅವರು. ಯುಪಿ ವರ್ಗೀಸ್ ರವರ ಅಂತ್ಯಕ್ರಿಯೆ ಜುಲೈ 5ರಂದು ನಡೆಯಿತು. ಬೆಳಗ್ಗೆ ಯುಪಿ ವರ್ಗೀಸ್ ರವರ ಮನೆಯಲ್ಲಿ ಧರ್ಮಗುರುಗಳ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ನಡೆಯಿತು. ಬಳಿಕ ನೆಲ್ಯಾಡಿ ಸಂತ ಜೋಸೆಫ್ ಮಲಂಕರ ಕ್ಯಾಥೋಲಿಕ್ ಚರ್ಚ್ನಲ್ಲಿ ವಿಧಿವಿಧಾನಗಳ ಬಳಿಕ ಅಂತ್ಯಕ್ರಿಯೆ ನಡೆಯಿತು. ಕೇರಳ ತಿರುವಲ್ಲ ಆರ್ಚ್ ಬಿಷಪ್ ಡಾಕ್ಟರ್ ಥಾಮಸ್ ಮಾರ್ ಕೊರಿಲೋಸ್, ಪುತ್ತೂರಿನ ಧರ್ಮ ಪ್ರಾಂತ್ಯದ ಜನರಲ್ ವಿಕಾರ್ ಎಲ್ಬೋ ಪುತ್ತನ್ ಕಂಡತಿಲ್, ನೆಲ್ಯಾಡಿ ಸೈಂಟ್ ಜೋಸೆಫ್ ಮಲಂಕರ ಕ್ಯಾಥೋಲಿಕ್ ಚರ್ಚ್ನ ವಿಕಾರ್ ರೆವರೆಂಡ್ ಫಾದರ್ ಜಾನ್ ಕುನ್ನತ್ತಿಲ್, ಚಾಕೋಬೈಟ್ ಧರ್ಮ ಪ್ರಾಂತ್ಯದ ಧರ್ಮಗುರು ರೆವರೆಂಡ್ ಫಾದರ್ ವರ್ಗೀಸ್ ಕೋರ್ ಎಪಿಸ್ಕೋಪಾ ಸೇರಿದಂತೆ ಚಾಕೋಬೈಟ್ ಆರ್ಥೋಡಾಕ್ಸ್ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಗುರುಗಳ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನ ನಡೆಯಿತು. ವರ್ಗೀಸ್ ಅವರು ಮತ್ತು ನಮ್ಮ ಒಡನಾಟ ಸುಮಾರು ಒಂದು 20-30 ವರ್ಷಗಳಿಂದ ಇದೆ. ವರ್ಗೀಸ್ ಅವರ ಇತಿಹಾಸ ಮತ್ತು ನೆಲ್ಯಾಡಿ ಇತಿಹಾಸ ಒಂದೇ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ಕುಗ್ರಾಮವಾಗಿದ್ದ ನೆಲ್ಯಾಡಿ ಇವತ್ತು ರಾಜ್ಯದಲ್ಲಿ ಗುರುತಿಸುವಂಥ ಒಂದು ಊರಾಗಿದ್ದರೆ ಬಹುಶಃ ವರ್ಗೀಸ್ ಅವರ ಕೊಡುಗೆ ಅಪಾರ ಇದೆ. ಈ ನೆಲ್ಯಾಡಿಗೆ ತುಂಬ ನ್ಯಾಷನಲೈಸ್ ಬ್ಯಾಂಕ್ ಬರಬೇಕಿದ್ದರೆ ಅದಕ್ಕೆ ಮೂಲತಃ ಕಾರಣರಾಗಿದ್ದಾರೆ. ಅದು ಮಾತ್ರ ಅಲ್ಲದೆ 2 ಇಂಡಸ್ಟ್ರಿಯನ್ನು ಈ ಒಂದು ಗ್ರಾಮೀಣ ಭಾಗದಲ್ಲಿ ತೆರೆದು ಹಲವಾರು ಕುಟುಂಬಗಳಿಗೆ ಆಶಾಕಿರಣವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಮಾತ್ರವಲ್ಲದೆ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಜಾತಿ ಮತ ಭೇದವಿಲ್ಲದೆ ಸಾಮಾನ್ಯ ಜನರಿಗೆ ಇರ್ಬೋದು, ಮಸೀದಿ ಮಂದಿರ ಚರ್ಚ್ಗಳಿಗಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಿಗಿರ್ಬೋದು ಹಲವಾರು ರೀತಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟು ಈ ಊರಿನ ಅಭಿವೃದ್ಧಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಈ ಭಾಗದಲ್ಲಿ ಅನೇಕ ಜನಮನದಲ್ಲಿ ನೆಲೆಸಿದ್ರು. ಆಮೇಲೆ ಈ ಭಾಗದ ನೆಲದ ಋಣವನ್ನು ಹೊತ್ತಿರತಕ್ಕಂಥವರು 40 ವರ್ಷಗಳ ಕಾಲ ಈ ಭಾಗಕ್ಕೆ ಬಂದು ದುಡಿದಿದ್ದರಲ್ಲಿ ತಾವು ಕಂಡಿರುವಂಥ ಕಾಯಕದಿಂದ ದುಡಿಮೆಯಿಂದ ದಾಸೋಹದ ರೀತಿಯಲ್ಲಿ ದಾನ ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿತ್ವ ಅವರದು. ಈ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು, ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸಿಗಬೇಕು, ಈ ಒಂದು ಹಲವಾರು ನಿಟ್ಟಿನಲ್ಲಿ ಈ ಭಾಗದ ಅನೇಕ ಯುವತಿಯರಲ್ಲಿ ಒಂದು ಉದ್ಯಮಿ ಆಗುವ ಒಂದು ಸ್ಫೂರ್ತಿಯ ರೀತಿಯಲ್ಲಿ ಆ ವ್ಯಕ್ತಿತ್ವ ಇತ್ತು. ಹಾಗಾಗಿ ಅವರು ನಮ್ಮ ಸಾಹಿತ್ಯ ಲೋಕದಲ್ಲಿ ಒಂದು ಮಾತಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಮಾತಿದೆ. ಹಾಗಾಗಿ ಸಮಾಜದಿಂದ ಪಡೆದುಕೊಂಡಿದ್ದನ್ನು ಮತ್ತೆ ಸಮಾಜಕ್ಕೆ ನೀಡುವ ಹಿನ್ನೆಲೆಯಲ್ಲಿ ಅವರು ತುಂಬ ಒಂದು ಪರಿಶ್ರಮವನ್ನು ಪಟ್ಟಿದ್ದಾರೆ. ಆ ಒಂದು ಧ್ಯೇಯವನ್ನು ಇಟ್ಕೊಂಡು ಬದುಕಿರತಕ್ಕಂಥವರು. ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿಗೂ ಕೂಡ ಅವರು ತುಂಬ ಭರವಸೆಯ ಒಂದು ಬೆಳಕಾಗಿದ್ದರು. ಪುತ್ತೂರು ಶಾಸಕ ಸಂಜೀವ ಮಠಂದೂರ್, ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಸಂಚಾಲಕ ಅಬ್ರಾಹಂ ವರ್ಗೀಸ್, ಸರ್ಕಲ್ ಇನ್ಸ್ಪೆಕ್ಟರ್ ಉಮೇಶ್ ಉಪ್ಪಳಿಗೆ, ನೆಲ್ಯಾಡಿ ಹೊರಟಾನ ಹೆಡ್ ಕಾನ್ಸ್ಟೇಬಲ್ ಬಾಲಕೃಷ್ಣ, ಉದ್ಯಮಿ ಎಸಿ ಕುರಿಯನ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಾಲಕೃಷ್ಣ ಬಾಣಜಾಲು, ಸರ್ವೋತ್ತಮಗೌಡ, ಕೆಪಿಸಿಸಿ ಮುಖಂಡ ಕೆಪಿ ಥಾಮಸ್, ಪುತ್ತೂರು ಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಭಾಸ್ಕರ್ ಎಸ್ ಗೌಡ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ಉಷಾ ಅಂಜನ್, ನೆಲ್ಯಾಡಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜುಳಯ್ಯನ್, ಉಪಾಧ್ಯಕ್ಷ ಅಬ್ದುಲ್ ಜಬ್ಬಾರ್, ಸದಸ್ಯರಾದ ಜಯನಂದ್ ಬಂಟ್ರಿಯಾಲ್, ಉಷಾ ಜೋಯಿ, ಮೊಹಮ್ಮದ್ ಇಕ್ಬಾಲ್, ಮಾಜಿ ಸದಸ್ಯ ಅಬ್ರಾಹಂ ಕೆಪಿ, ಶಿರಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಾರ್ತಿಕೇಯನ್, ಸದಸ್ಯ ಸಣ್ಣಿ ಜೋನ್, ನೆಲ್ಯಾಡಿ ಕಟ್ಟಡ ಮಾಲಕರ ಸಂಘದ ಅಧ್ಯಕ್ಷ ಓಜಿ ನೈನಾನ್, ನೆಲ್ಯಾಡಿ ವರ್ತಕರ ಸಂಘದ ಅಧ್ಯಕ್ಷ ರಫೀಕ್ ಸಿಗಲ್, ಪದಾಧಿಕಾರಿಗಳಾದ
ಮುಖಂಡರಾದ ಶಿವಣ್ಣ ಪಿ ಹೆಗ್ಡೆ, ಗಣೇಶ್ ರಶ್ಮಿ, ಜೋಶ್ ಕೆಜೆ, ನೆಲ್ಯಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಡಾಕ್ಟರ್ ಸದಾನಂದ್ ಕುಂದರ್, ಮಾಜಿ ಅಧ್ಯಕ್ಷ ಟಿಕೆ ಶಿವದಾಸನ್, ರಾಕೇಶ್ ಎಸ್, ಚಂದ್ರಶೇಖರ ಬಾಣಜಾಲು, ನೆಲ್ಯಾಡಿ ಶ್ರೀರಾಮ ಶಾಲಾ ಆಡಳಿತ ಸಮಿತಿ ಮಾಜಿ ಅಧ್ಯಕ್ಷ ರವಿಚಂದ್ರ ಹೊಸಮುಕ್ಲು, ನ್ಯಾಯವಾದಿ ಇಸ್ಮಾಯಿಲ್ ನೆಲ್ಯಾಡಿ, ನೆಲ್ಯಾಡಿ ಜೆಸಿಐ ಅಧ್ಯಕ್ಷೆ ಜಯಂತಿ ಬಿಎಂ, ನೆಲ್ಯಾಡಿ ಗೆಳೆಯರ ಬಳಗದ ಗೌರವಾಧ್ಯಕ್ಷ ರಾಮಚಂದ್ರ ಆಚಾರ್ಯ, ಅಧ್ಯಕ್ಷ ರತ್ನಾಕರ ಕೊಲ್ಯೂಟ್, ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಸಂಸ್ಕರಣಾ ಸಹಕಾರಿ ಸಂಘದ ನಿರ್ದೇಶಕರಾದ ಜಾರ್ಜ್ ಕುಟ್ಟಿ ಉಪದೇಶಿ, ಗ್ರೇಸಿ ನೈನಾನ್, ಕೋಲ್ಪೆ ಬದ್ರಿಯಾ ಜಮಾ ಮಸೀದಿ ಅಧ್ಯಕ್ಷ ಕೆಕೆ ಅಬೂಬಕರ್ ಸೇರಿದಂತೆ ನೆಲ್ಯಾಡಿಯ ವರ್ತಕರು, ಕಟ್ಟಡ ಮಾಲಕರು, ಸ್ಥಳೀಯ ಶಿಕ್ಷಣ ಸಂಸ್ಥೆಗಳ ಉಪನ್ಯಾಸಕರು, ಶಿಕ್ಷಕರು, ಜೆಸಿಐ ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ನವರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದು ಗೌರವ ಸಲ್ಲಿಸಿದರು. ಯುಪಿ ವರ್ಗೀಸ್ ರವರ ಪತ್ನಿ ಅನ್ನಮ್ಮ, ಪುತ್ರರಾದ ಶಾಜಿ ಯುವಿ, ಶಿಬು ಯುವಿ, ಶೈಜು ಯುವಿ, ಪುತ್ರಿಯರಾದ ಸಲೀನಾ, ಶೈಬಿ, ಅಳಿಯಂದಿರಾದ ರಾಜೇಶ್, ಜೋಸೆಫ್, ಸೊಸೆಯಂದಿರು, ಮೊಮ್ಮಕ್ಕಳು, ಕುಟುಂಬಸ್ಥರು, ಬಂಧುಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದು ಅಂತಿಮ ನಮನ ಸಲ್ಲಿಸಿದರು. ಮೃತರ ಗೌರವಾರ್ಥ ನೆಲ್ಯಾಡಿಪೇಟೆಯಲ್ಲಿ ವರ್ತಕರು 1 ತಾಸು ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.